ದರೆ ಸ್ವರ್ಗವಾಗುವ ಬಗೆ. ಒಬ್ಬ ಸಂವೇದನಾಶೀಲನಾದ ರಾಜನಿದ್ದ. ಅವನಿಗೆ ತನ್ನ ಪ್ರಜೆಗಳ ಬಗ್ಗೆ ಬಹಳ ಕಾಳಜಿ. ಸತತವಾಗಿ ಪ್ರಯತ್ನ ಮಾಡುತ್ತಾ ಅವರನ್ನು ಸಂತೋಷವಾಗಿರುವ ಹಾಗೆ ನೋಡಿಕೊಳ್ಳುತ್ತಿದ್ದ. ಅವನು ಅಧ್ಯಯನಶೀಲನೂ ಆಗಿದ್ದ. ಸಮಯ ಸಿಕ್ಕಾಗಲೆಲ್ಲ ಗ್ರಂಥಗಳನ್ನು ಓದುತ್ತಾ ಜ್ಞಾನಿಗಳ ಜೊತೆಗೆ ಸಂವಾದ ಮಾಡುತ್ತಾ ವಿಷಯ ಸಂಗ್ರಹ ಮಾಡುತ್ತಿದ್ದ. ಅವನನ್ನು ಸದಾ 3 ಪ್ರಶ್ನೆಗಳು ಕಾಡುತ್ತಿದ್ದವು. ಅವುಗಳಿಗೆ ಉತ್ತರಗಳನ್ನು ಹುಡುಕಲು ಪ್ರಯತ್ನ ನಡೆಸಿದ್ದ. ಆ ಪ್ರಶ್ನೆಗಳೆಂದರೆ: ಪ್ರಪಂಚದಲ್ಲಿ ಅತ್ಯಂತ ಮುಖ್ಯ ವ್ಯಕ್ತಿ ಯಾರು? ಯಾವುದು ಅತ್ಯಂತ ಮುಖ್ಯವಾದ ಕೆಲಸ? ಹಾಗೂ ಕೊನೆಯದಾಗಿ, ಕೆಲಸವನ್ನು ಮಾಡಲು ಯಾವುದು ಅತ್ಯಂತ ಸರಿಯಾದ ಸಮಯ? ರಾಜ ಈ ಪ್ರಶ್ನೆಗಳನ್ನು ತನ್ನ ಸ್ಥಾನದಲ್ಲಿದ್ದ ವಿದ್ವಾಂಸರುಗಳನ್ನು ಕೇಳಿದ. ಯಾರೂ ತೃಪ್ತಿಕರವಾದ ಉತ್ತರಗಳನ್ನು ನೀಡಲಿಲ್ಲ. ಪ್ರತಿಯೊಬ್ಬರಿಗೂ ಯಾರೋ ಪ್ರಮುಖ ವ್ಯಕ್ತಿಯಾಗಿದ್ದರು. ಯಾವುದೋ ಮುಖ್ಯ ಕೆಲಸವಾಗಿತ್ತು, ಯಾವುದೋ ಸರಿಯಾದ ಸಮಯವಾಗಿತ್ತು. ರಾಜನಿಗೆ ತೃಪ್ತಿಯಾಗಲಿಲ್ಲ. ಆತ ಒಂದು ಬಾರಿ ತನ್ನ ವೇಷಮೆರೆಸಿಕೊಂಡು ರಾಜ್ಯದಲ್ಲಿ ಸುತ್ತಾಟಕ್ಕೆ ನಡೆದ. ತನ್ನ ಜನ ಹೇಗಿದ್ದಾರೆ ಎಂದು ತಿಳಿಯುವುದು ಅವನ ಆಸೆ. ಹೀಗೆ ಸುತ್ತಾಡುತ್ತಿರುವಾಗ ಒಂದು ದಿನ ಸಂಜೆ ಜೋರಾಗಿ ಮಳೆ ಬಂತು. ಮಳೆಯಿಂದ ರಕ್ಷಣೆ ಪಡೆಯಲು ಆತ ಮನೆಯೊಂದನ್ನು ಸೇರಿಕೊಂಡ. ಮನೆಯಲ್ಲಿ ಯಾರೂ ಇಲ್ಲ. ಒಬ್ಬ ಮುದುಕ ಮಾತ್ರ ಇದ್ದಾನೆ. ಹೆಂಡತಿ ಬದುಕಿಲ್ಲ. ಮಕ್ಕಳೆಲ್ಲ ಬೇರೆ ಬೇರೆ ಊರುಗಳಲ್ಲಿ ನೆಲೆ ನಿಂತಿದ್ದಾರೆ. ಸಂಜೆ ಪ್ರಾರಂಭವಾದ ಮಳೆ ನಿಲ್ಲಲೇ ಇಲ್ಲ. ಮುದುಕನೇ ಇವನಿಗಿಷ್ಟು ಅಡುಗೆ ಮಾಡಿ ಬಡಿಸಿದ. ರಾಜ ಅಲ್ಲಿಯೇ ಮಲಗಿಕೊಂಡ. ರಾತ್ರಿ ಸುಮಾರು 2 ಗಂಟೆಯಾಗಿರಬೇಕು. ಮಳೆ ಸುರಿಯುತ್ತಲೇ ಇದೆ. ಯಾರೋ ಬಾಗಿಲು ತಟ್ಟಿದಂತಾಯಿತು. ಮುದುಕ ಎದ್ದು ಬಾಗಿಲು ತೆಗೆದ. ಮಲಗಿದ್ದಲಿಂದಲೇ ರಾಜ ಗಮನಿಸುತ್ತಿದ್ದ. ಬಾಗಿಲು ತೆಗೆದೊಡನೆ ಒಬ್ಬ ಮಧ್ಯಮ ವಯಸ್ಸಿನ ಮನುಷ್ಯ ಒಳಗೆ ಬಂದ. ಮೈನೆನೆದು ಸೋರುತ್ತಿದೆ. ಅವನ ತಲೆಯ ಮೇಲೆ ಭುಜಕ್ಕೆ ಗಾಯಗಳಾಗಿವೆ. ರಕ್ತ ನೀರಿನೊಡನೆ ಬೆರೆತು ಮುಖದ ಮೇಲೆ ಇಳಿಯುತ್ತಿದೆ. ಬಟ್ಟೆಗಳೆಲ್ಲ ಕೆಂಪಾಗಿ ಹೋಗಿವೆ. ಆತ ತರತರನೆ ನಡುಗುತ್ತಿದ್ದಾನೆ. ಒಳಗೆ ಬಂದವನೇ ಬಾಗಿಲು ಮುಚ್ಚಿ ಮುದುಕನಿಗೆ ಕೈ ಮುಗಿದು ಕೇಳಿಕೊಂಡ: ಸ್ವಾಮಿ, ದರೋಡೆಬೋರರು ನನ್ನ ಬೆನ್ನು ಹೊತ್ತಿದ್ದಾರೆ. ನಾನು ಸಿಕ್ಕರೆ ನನ್ನನ್ನು ಕೊಂದೇ ಬಿಡುತ್ತಾರೆ. ದಯವಿಟ್ಟು ನನಗೆ ರಕ್ಷಣೆ ಕೊಡಿ. ತಕ್ಷಣ ಮುದುಕ ಅವನನ್ನು ಒಳಗೆ ಕರೆದೊಯ್ದು ಕೊಠಡಿಯಲ್ಲಿ ಕೂಡಿಸಿ ಬಂದ. ಅಷ್ಟರಲ್ಲಿ ಬಾಗಿಲಿನ ಮೇಲೆ ಯಾರೋ ಜೋರಾಗಿ ಹೊಡೆದಂತಾಯಿತು. ಬಾಗಿಲು ತೆರೆದರೆ 4 ಜನ ದಾಂಡಿಗರು ನಿಂತಿದ್ದಾರೆ. ಅವರ ಕೈಯಲ್ಲಿ ಹರಿತವಾದ ಆಯುಧಗಳು ಇದ್ದವು. ಅವರಲ್ಲೊಬ್ಬ ಜೋರಾಗಿ ಕೇಳಿದ: ಏ ಮುದುಕ, ಇಲ್ಲಿ ಯಾರಾದರೂ ಬಂದರೇನೋ? ನಮ್ಮ ಕೈಯಿಂದ ಪಾರಾಗಿ ಒಬ್ಬೊಡಿ ಬಂದಿದ್ದಾನೆ. ಮುದುಕ: ಈ ಸಮಯದಲ್ಲಿ, ಈ ಮಳೆಯಲ್ಲಿ ಇಲ್ಲಿ ಯಾರು ಬಂದಾರು ಮಹಾರಾಯ? ಈಗ ಬಂದಿದ್ದು ನೀವೇ. ನಿಮಗೇನಾದರೂ ಕುಡಿಯಲಿಕ್ಕೆ ಮಾಡಿಕೊಡಲೆ ಎಂದ. ಆಗ ಇನ್ನೊಬ್ಬ ನಡೆಯೋ ಈ ಮುದುಕನ ಜೊತೆಗೆ ಏನು ಮಾತು ನಿನ್ನದು ಎಂದು ಅಬ್ಬರಿಸಿದ. ಉಳಿದವರು ಮುದುಕನನ್ನು ದುರುಗಟ್ಟಿ ನೋಡಿ ಹೊರಟು ಬಿಟ್ಟರು. ಮುದುಕ ಮತ್ತೆ ಬಾಗಿಲು ಹಾಕಿ ಒಳಗೆ ಹೋಗಿ ಮೊದಲು ಬಂದಿದ್ದವನನ್ನು ಕರೆದು ಅವನ ಗಾಯಕ್ಕೆ ಔಷಧಿ ಹಾಕಿ ಉಡಲು ಒಣಬಟ್ಟೆ ಕೊಟ್ಟು ಮಲಗಲು ವ್ಯವಸ್ಥೆ ಮಾಡಿದ. ಬೆಳಗ್ಗೆ ಆ ವ್ಯಕ್ತಿ ಮುದುಕನಿಗೆ ಧನ್ಯವಾದ ಹೇಳಿ ನಡೆದ. ಮರುದಿನ ಬೆಳಗ್ಗೆ ರಾಜ: ಅಯ್ಯ, ನೀನು ಎಂತಹ ಅಪಾಯಕಾರಿ ಕೆಲಸ ಮಾಡಿದ್ದೆ ಗೊತ್ತೇ? ಆ ದರೋಡೆಕೋರರು ನಿನ್ನನ್ನು ಕೊಲ್ಲಬಹುದಾಗಿತ್ತು ಎಂದ. ಆಗ ಮುದುಕ: ತರುಣ, ತಿಳಿದುಕೋ, ಅತ್ಯಂತ ತೊಂದರೆಯಲ್ಲಿ ಸಿಕ್ಕಿ ಹಾಕಿಕೊಂಡವನನ್ನು ಪಾರು ಮಾಡುವುದು ಅತ್ಯಂತ ಮುಖ್ಯ ಕೆಲಸ. ಯಾರೋ ಒಬ್ಬರು ಪ್ರಾಣ ಸಂಕಟದಲ್ಲಿರುವಾಗ ಮುನ್ನುಗ್ಗಿ ಸಹಾಯ ಮಾಡುವುದೇ ಅತ್ಯಂತ ಮುಖ್ಯ ಸಮಯ. ಮತ್ತು ಕಷ್ಟದಲ್ಲಿ ಸಿಕ್ಕಿ ಹಾಕಿಕೊಂಡಿರುವ ವ್ಯಕ್ತಿಯೇ ಪ್ರಪಂಚದ ಅತಿ ಮುಖ್ಯ ವ್ಯಕ್ತಿ. ಆ ಕ್ಷಣದಲ್ಲಿ ಮತ್ತಾವುದು ಮುಖ್ಯವಲ್ಲ. ರಾಜನಿಗೆ ತನ್ನ ಪ್ರಶ್ನೆಗಳುತ್ತರ ಸಿಕ್ಕಿತ್ತು. ಹತಾಶೆಯಲ್ಲಿ ಸಹಾಯವನ್ನು ಅಪೇಕ್ಷಿಸುವ ವ್ಯಕ್ತಿಯೇ ಮುಖ್ಯ ವ್ಯಕ್ತಿ. ಆ ಕ್ಷಣದಲ್ಲೇ ಸಹಾಯ ನೀಡುವುದು ಶ್ರೇಷ್ಠ ಸಮಯ, ಹಾಗೂ ಆ ಸಹಾಯಕ್ಕಿಂತ ಶ್ರೇಷ್ಠವಾದ ಕೆಲಸ ಬೇರಿಲ್ಲ. ಹೀಗೆ ಎಲ್ಲರೂ ಒಬ್ಬರಿಗೊಬ್ಬರು ಸಹಾಯ ಹಸ್ತ ನೀಡಿದರೆ ದರೆ ಸ್ವರ್ಗವಾಗುತ್ತೆ.